ಮಂಗಳೂರಿನ ಕೃಷ್ಣಾಪುರ ಜಹರತುಲ್ ಕುರಾನ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರಕೃತಿ ನಡಿಗೆ ಎಂಬ ಕಾರ್ಯಯೋಜನೆಯ ಪ್ರಯುಕ್ತ ನಗರದ ಎಬಿ ಶೆಟ್ಟಿ ಸಮೀಪದಲ್ಲಿರುವ ಸೈದಾನಿ ಬಿಬಿ ದರ್ಗಾಗೆ ಭೇಟಿ ನೀಡಿದರು. ಇತಿಹಾಸ ಪ್ರಸಿದ್ಧ ನಗರದ ಎಬಿ ಶೆಟ್ಟಿ ಸಮೀಪದಲ್ಲಿರುವ ಸೈದಾನಿ ಬಿಬಿ ದರ್ಗಾಕ್ಕೆ ಕೃಷ್ಣಾಪುರ ಜಹರತುಲ್ ಕುರಾನ್ ಶಿಕ್ಷಣ ಸಂಸ್ಥೆಯ 41 ವಿದ್ಯಾರ್ಥಿನಿಯರು ಪ್ರಕೃತಿ ನಡಿಗೆ ಎಂಬ ಕಾರ್ಯಯೋಜನೆಯನ್ವಯ ವಿದ್ಯಾರ್ಥಿಗಳು 5 ಮಂದಿ ಅಧ್ಯಾಪಕಿಯರೊಂದಿಗೆ ಭೇಟಿ ನೀಡಿದ್ರು. ಈ ವೇಳೆ ಆಡಳಿತ ಸಮಿತಿಯ ಅಧ್ಯಕ್ಷರು ಹಾಗೂ ನಿವೃತ್ತ ಡಿವೈಎಸ್ಪಿ ಹಾಜಿ ಟಿಸಿಎಂ ಶರೀಫ್, ಪ್ರಧಾನ ಕಾರ್ಯದರ್ಶಿ ಹಾಗೂ ನಿವೃತ್ತ ಪಿಎಸ್ಐ ಹಾಜಿ ವಿ ಮೊಹಮ್ಮದ್, ದರ್ಗಾದ ಮ್ಯಾನೇಜರ್ ಅಬ್ದುಲ್ ಹಮೀದ್ ಮತ್ತು ಇತರ ಸದಸ್ಯರು ಹಾಜರಿದ್ದು ವಿದ್ಯಾರ್ಥಿಗಳನ್ನ ಬರಮಾಡಿಕೊಂಡ್ರು. ಈ ವೇಳೆ ಅಬ್ಬಾಸ್ ಮುಸ್ಲಿಯರ್ ಅವರು ದುವಾ ನೆರವೇರಿಸಿದ್ರು. ಆಡಳಿತ ಸಮಿತಿಯ ಅಧ್ಯಕ್ಷರು ಹಾಗೂ ನಿವೃತ್ತ ಡಿವೈಎಸ್ಪಿ ಹಾಜಿ ಟಿಸಿಎಂ ಶರೀಫ್ ಅವರು ಮಾತನಾಡಿ, ನಿರಾಶ್ರಿತರಿಗೆ, ಬಡವರಿಗೆ, ಅನಾಥ ಮಕ್ಕಳಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿರುವವರಿಗೆ ಸಹಾಯ ಹಸ್ತ ಮಾಡುತ್ತಾ ಬರಲಾಗುತ್ತಿದೆ. ದರ್ಗಾ ನೇತೃತ್ವದಲ್ಲಿ ಈ ಎಲ್ಲ ಸಹಾಯ ಹಸ್ತ ನೀಡಲಾಗುತ್ತಿದೆ ಎಂದು ತಿಳಿಸಿದ್ರು. ಈ ದರ್ಗಾ ಬಹಳ ಪುರಾತನ ಮತ್ತು ಇತಿಹಾಸ ಪ್ರಸಿದ್ಧವಾಗಿದ್ದು ಬಹಳಷ್ಟು ನಿರಾಶ್ರಿತರಿಗೆ, ಬಹಳಷ್ಟು ಬಡವರಿಗೆ, ನೊಂದವರಿಗೆ, ಕಾಯಿಲೆ ಬಿದ್ದವರಿಗೆ ಮತ್ತು ಗಂಡ ಇಲ್ಲದಂಥ ಮದುವೆಗಳಿಗೆ, ಅನಾಥರಿಗೆ ಎಲ್ಲ ವಿಧದ ಸಹಾಯ ಮತ್ತು ಸ್ಕೂಲ್ ಶಾಲೆಗೆ ಹೋಗುವ ಮಕ್ಕಳಿಗೆ, ಅದರಲ್ಲಿ ಪ್ರತ್ಯೇಕವಾಗಿ ಅನಾಥ ಮಕ್ಕಳಿಗೆ ನಾವು ತಿಂಗಳಿಗೆ 1.5 ಲಕ್ಷ ರೂಪಾಯಿವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ನಾವು ಧನ ಸಹಾಯ ಮಾಡ್ತಾ ಇದ್ದೇವೆ ನಮ್ಮ ದರ್ಗಾದ ವತಿಯಿಂದ. ಅಂದರೆ ಬಂದ ಕಲೆಕ್ಷನ್ನಿಂದ ಅದರಿಂದ 90% ರೂಪಾಯಿ, 75% ಕೂಡ ಈ ಇಂಥವರಿಗೆ ಹೋಗ್ತದೆ. ಇವತ್ತು ಈ ಮಕ್ಕಳು ಜಹರತುಲ್ ಕುರಾನ್ ಕೃಷ್ಣಾಪುರ ಸ್ಕೂಲ್ನ ಮಕ್ಕಳಾಗಿರ್ತಾರೆ. ಇದು ಕಿಂಡರ್ ಗಾರ್ಟನ್ ಸ್ಕೂಲ್. ಅದರ ನಂತರ LKG ಮತ್ತು UKGಗೆ ಹೋಗ್ತಾರೆ. ಅಲ್ಲಿ ಸೈಮಲ್ಟೇನಿಯಸ್ಲಿ ಭೌತಿಕ ಮತ್ತು ಲೌಕಿಕ ವಿದ್ಯಾಭ್ಯಾಸ. ಭೌತಿಕ ಅಂದರೆ ಈಗ ಕುರಾನ್ ಪಾರಾಯಣ ಮಾಡ್ತಾರೆ ಅವರಿಗೆ, ಒಟ್ಟಿಗೆ ಇಂಗ್ಲೀಷ್ ಕೂಡ. ಕಿಂಡರ್ ಗಾರ್ಟನ್ಗೆ ಯಾವ ಸಿಲೆಬಸ್ ಇದೆ, LKG UKG ಯಾವ ಸಿಲೆಬಸ್ ಇದೆ ಅದು ಇಂಗ್ಲೀಷ್ ಹೋಗ್ತದೆ. ಸೈಮಲ್ಟೇನಿಯಸ್ಲಿ ಭೌತಿಕ ಕುರಾನ್ ಕ್ಲಾಸ್ ಕೂಡ ಅವರಿಗೆ ಅಲ್ಲಿ ಪಾರಾಯಣ ಮಾಡ್ತಾರೆ. 8 ಜನ AD ಟೀಚರ್ಸ್ ಇದ್ದಾರೆ. 5 ಜನ 8 ಮಕ್ಕಳಿಗೆ ಒಂದರಂತೆ ಟೀಚರ್ಸ್ ಇದ್ದಾರೆ. ಬಳಿಕ ಪ್ರಧಾನ ಕಾರ್ಯದರ್ಶಿ ಹಾಗೂ ನಿವೃತ್ತ ಪಿಎಸ್ಐ ಹಾಜಿ ವಿ ಮೊಹಮ್ಮದ್ ಅವರು ಮಾತನಾಡಿ, ದರ್ಗಾದಲ್ಲಿ ಶಿಸ್ತುಬದ್ಧ ರೀತಿಯಲ್ಲಿಯೇ ಕೆಲಸಗಳು ನಡೆಯುತ್ತಿದೆ. ಎಲ್ಲರ ಸಹಕಾರದೊಂದಿಗೆ ಎಲ್ಲ ಕಾರ್ಯಗಳನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ರು. ಪೊಲೀಸ್ ಇಲಾಖೆಯಿಂದಲೇ ನಡೆಸುವಂತಹ ಒಂದು ದರ್ಗಾ, ಒಂದು ಪುರಾತನ ದರ್ಗಾ. ಇವತ್ತು ಎಲ್ಲವೂ ಸಿ ಸಿ ಕ್ಯಾಮರಾ ಇದೆ ಸುತ್ತಲೂ. ಎಲ್ಲ ಇಲ್ಲಿ ಏನು ಕೆಲಸ ಆಗೋದಿದ್ರು ಆ CC ಕ್ಯಾಮರಾದ ಮೂಲಕ ನಾವು ಅದನ್ನು ಪತ್ತೆ ಮಾಡ್ತೇವೆ. ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಇಲ್ಲಿ ಇರುವ ನೌಕರರಿಂದಾಗಲಿ ಸದಸ್ಯರಿಂದಾಗಲಿ ಏನಾದರೂ ಹೆಚ್ಚಿಗೆ ಬಂದರೂ ಅದನ್ನು ವಾಪಸ್ ಅದರಲ್ಲಿ ನೋಡಿ ಅದರ ಬಗ್ಗೆ ಕ್ರಮ ಕೈಗೊಳ್ಳುವುದರಿಂದ ಬಹಳ ಶಿಸ್ತುಬದ್ಧವಾಗಿ ಇಲ್ಲಿ ಒಂದು ಇದು ನಡೀತಾ ಇದೆ. ಅದಕ್ಕೆ ಸಹಕರಿಸುವಂಥ ಎಲ್ಲರಿಗೂ ನಾವು ಧನ್ಯವಾದವನ್ನು ಅರ್ಪಿಸಲೇಬೇಕಾಗ್ತದೆ. ಇವತ್ತು ಇದರೊಂದಿಗೆ ನಮ್ಮ ಕೃಷ್ಣಾಪುರ ಕಡೆಯಿಂದ ಜಹರತುಲ್ ಕುರಾನ್ ಅಂತೇಳುವ ಒಂದು ವಿದ್ಯಾಸಂಸ್ಥೆಯಿಂದ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಅವರನ್ನು ಪಳಗಿಸುವಂತಹ ಉಪಾಧ್ಯಾಯಿನಿಯರು ಕೂಡ ಬಂದಿರ್ತಾರೆ. ನಮ್ಮ ಮಾನ್ಯ ಅಧ್ಯಕ್ಷರು ಹೇಳಿದಾಗೆ 8 ಮಂದಿ ವಿದ್ಯಾರ್ಥಿನಿಯರಿಗೆ ಪುಟಾಣಿಗಳು ಪ್ರಥಮವಾಗಿ ಸೂರಾ ಅಲ್ ಹಂದ್ವನ್ನ ಬಾಯಿಪಾಠವಾಗಿ ಸರಳ ಮತ್ತು ಅತಿ ಮಧುರವಾಗಿ ಪಠಿಸಿ ನೆರೆದವರನ್ನ ಒಂದು ಬಾರಿ ರಂಜಿಸಿ ದಿಗ್ಭ್ರಮೆಗೊಳಿಸಿದ್ರು.
ಕೃಷ್ಣಾಪುರ ಜಹರತುಲ್ ಕುರಾನ್ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಅಬ್ದುಲ್ ಹಮೀದ್ ಅವರ ನೇತೃತ್ವದಲ್ಲಿ ಪ್ರಕೃತಿ ನಡಿಗೆ ಎಂಬ ಕಾರ್ಯ ಯೋಜನೆಯನ್ನ ರೂಪಿಸಲಾಗಿದೆ. ಶಿಕ್ಷಣ ಸಂಸ್ಥೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ, ಧಾರ್ಮಿಕ ಹಾಗೂ ಲೌಕಿಕ ಶಿಕ್ಷಣವನ್ನ ಕಲಿಸಿಕೊಡಲಾಗುತ್ತಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.